ಲೋಕೋಪಯೋಗಿ ಇಲಾಖೆಯ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ಪೇಪರ್ ಮಿಲ್ ಕೆಂಪ್ಲಾಜೆ ದೇವಸ್ಥಾನದ ಬಳಿಯಿಂದ ಪುಚ್ಚಮುಗುರು ಸೇತುವೆಯವರೆಗೆ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ರಸ್ತೆ ಸುರಕ್ಷತಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎ ಉಮಾನಾಥ್ ಕೋಟ್ಯಾನ್ ಅವರು ಶಾಂತಿರಾಜ್ ಕಾಲೋನಿಯ ಬಳಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಜಿಲ್ಲಾ ಪಂಚಾಯತ್ ರಸ್ತೆಯನ್ನ ಮಧ್ಯಮ ಪಥದಿಂದ ದ್ವಿಪಥಗೊಳಿಸಿ ತಿರುವುಗಳನ್ನು ನೇರಗೊಳಿಸಿ ಅಗಲೀಕರಣ ಮಾಡಿ ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸವನ್ನ ಮಾಡಲಾಗಿದೆ. 7 ಕೋಟಿ ರೂಪಾಯಿ ವೆಚ್ಚದಲ್ಲಿ 7 ಕಿಲೋಮೀಟರ್ ರಸ್ತೆಯನ್ನ ಅಗಲೀಕರಣಗೊಳಿಸುವ ಮೂಲಕ ವಾಹನಗಳ ಸುಗಮ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತಿದೆ ಎಂದರು. ಶಾಂತಿರಾಜ್ ಕಾಲೋನಿಯಲ್ಲಿ ಸುಮಾರು 7 ಕಿಲೋಮೀಟರ್ ಈ ರಸ್ತೆ 7 ಕಿಲೋಮೀಟರ್ ಇನ್ನೂ ಅಗಲೀಕರಣ ಆಗಿ ಈಗ 5.5 ಮೀಟರ್ ಇದೆ. ಇದನ್ನು 7 ಮೀಟರ್ ಮಾಡಿ ಇದನ್ನು ಅಗಲೀಕರಣಗೊಳಿಸಿ ನೇರಗೊಳಿಸಿ ಬಹಳ ವ್ಯವಸ್ಥಿತವಾದ ರಸ್ತೆಯನ್ನು ಕೊಡ್ತೇವೆ. ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇದೆ. ಇಲ್ಲಿ ತೆರವುಗಳು ಜಾಸ್ತಿ ಇತ್ತು. ಆ ತೆರವುಗಳನ್ನೆಲ್ಲ ತೆರವುಗೊಳಿಸಿ ಒಳ್ಳೆ ವ್ಯವಸ್ಥಿತವಾದ ರಸ್ತೆಯನ್ನು ಮಾಡಲಿಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಮುಲ್ಕಿ-ಮೂಡುಬಿದಿರೆ ಕ್ಷೇತ್ರದಲ್ಲಿ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ 7 ಕೋಟಿ, ಇನ್ನೊಂದು ಕಡೆ 5 ಕೋಟಿ, 4 ಕೋಟಿ, 100 ಕೋಟಿ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು SHDP ಇಲಾಖೆ SHDP ಇದರಲ್ಲಿ ಸ್ಟೇಟ್ ಹೈವೇ ಈ ಯೋಜನೆಯಲ್ಲಿ ಇವತ್ತು 23 ಕೋಟಿ ರೂಪಾಯಿಗಳ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಆಗಲಿಕ್ಕಿದೆ. ನಾವು ಒಂದೇ ಕಡೆ ಇವತ್ತು 7 ಕೋಟಿ ರೂಪಾಯಿ ಈ ರಸ್ತೆಯಲ್ಲಿ ಇಲ್ಲಿ ಭೂಮಿ ಪೂಜೆಯನ್ನು ಇದಕ್ಕೆ ನೆರವೇರಿಸಿದ್ದೇವೆ. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ 23 ಕೋಟಿ ಕೆಲಸ ಆಗಲಿಕ್ಕಿದೆ. ಪಂಚಾಯತ್ ಸದಸ್ಯೆ ರುಕ್ಯಾ, ಭೂ ನ್ಯಾಯ ಮಂಡಳಿಯ ಸದಸ್ಯ ಹರೀಶನ್ ಪೂಜಾರಿ, ಮಂಡಲ ಅಧ್ಯಕ್ಷ ಸುನಿಲ್ ಆಳ್ವಾ, ಊರಿನ ಪ್ರಮುಖರಾದ ಅಲಂಗಾರು ಶ್ರೀನಿವಾಸ್ ಆಳ್ವಾ, ತುಳು ಸಾಹಿತಿ ಉಗ್ಗಪ್ಪ ಪೂಜಾರಿ, ಅಮ್ಮಿ ಕೋಟ್ಯಾನ್, ಮೊಹಮ್ಮದ್ ಜೂಬಿ, ಹನಿ ಪುತ್ತಿಗೆ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಕಿಶೋರ್ ಕುಮಾರ್, ವಕೀಲರಾದ MS ಕೋಟ್ಯಾನ್, ಶಾಂತಿ ಪ್ರಸಾದ್ ಹೆಗ್ಡೆ, ಪಕ್ಷದ ಪ್ರಮುಖರಾದ ಅಜಯ್ ರೈ, ಯೋಗಿ ಶೆಟ್ಟಿ, ಇಂಜಿನಿಯರ್ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು.